ನಾಯಕರು ಅಂದ್ರೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಲ್ಲ ಎಂಬ ಸಿಟಿ ರವಿ ಹೇಳಿಕೆ ವಿಚಾರವಾಗಿ ಮಂಗಳೂರಿನಲ್ಲಿ ಮಾಜಿ ಸಚಿವ ರಮನಾಥ್ ರೈ ಕಿಡಿಕಾರಿದ್ದಾರೆ. ಅವರು ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಸಿಟಿ ರವಿ ಒಬ್ಬ ಕುಲ ಗೋತ್ರ ಗೊತ್ತಿಲ್ಲದ ಮನುಷ್ಯ. ತನ್ನ ಕುಲ ಗೋತ್ರ ಯಾವುದು ಎಂಬುದು ಅವರಿಗೆ ಗೊತ್ತಿಲ್ಲ. ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ದೇಶಕ್ಕಾಗಿ ಪ್ರಾಣ ಕೊಟ್ಟವರು. ಕಾಂಗ್ರೆಸ್ ನಾಯಕರು ಹೋರಾಟ ಮಾಡಿ ಜೈಲಿಗೆ ಹೋದ್ರೆ ಸಿಎಂ ಬಿಎಸ್ ಯಡಿಯೂರಪ್ಪ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋದವರು. ಅಂತವರೇ ಬಿಜೆಪಿಯವರಿಗೆ ಉತ್ತಮ ನಾಯಕರು ಅಂತ ಮಾಜಿ ಸಚಿವ ಬಿ ರಮನಾಥ್ ರೈ ಕಿಡಿಕಾರಿದ್ದಾರೆ. ಒಬ್ಬ ಸಿಟಿ ಕುಲಗೋತ್ರ ಗೊತ್ತಿಲ್ಲದಂತ ಮನುಷ್ಯ ನಾನು ಹೇಳ್ಬೇಕು. ಅವನೊಬ್ಬ ಕುಲಗೋತ್ರ ಗೊತ್ತಿಲ್ಲದಂತ ಮನುಷ್ಯ, ಅವನ ಮಾತಿಗೆ ಅಷ್ಟು ಮಹತ್ವ ಇಲ್ಲ ಅಂತ ನಾನು ಹೇಳ್ತೇನೆ. ಯಾವುದೋ ಪ್ರಚೋದನೆ ಮಾಡಿ ರಾಜಕಾರಣವನ್ನ ಉಪಯೋಗಿಸಿಕೊಂಡು ಇವತ್ತು ಸ್ಥಾನಮಾನಕ್ಕೆ ಬಂದಿರ್ಬೋದು. ಜನಸೇವೆ ಮಾಡಿ ಸ್ಥಾನಮಾನಕ್ಕೆ ಬಂದವರಲ್ಲ. ದೇಶದಲ್ಲಿ ಯುಪಿಎ ಬಹುಮತ ಬಂದಾಗ ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಪಕ್ಷ ಇರ್ಬೋದು, ಸಮಾಜವಾದಿ ಪಕ್ಷ ಇರ್ಬೋದು, ಬಹುಜನ ಸಮಾಜವಾದಿ ಎಲ್ಲ ದೇಶದ ರಾಷ್ಟ್ರೀಯ ಪಕ್ಷಗಳು ಸೋನಿಯಾ ಗಾಂಧಿ ಅವರೇ ಪ್ರಧಾನಮಂತ್ರಿ ಆಗಬೇಕು ಅಂತ ಅವರು ಮುಂದೆ ಬೇಡಿಕೆ ಇಟ್ಟು ಅದನ್ನು ತ್ಯಾಗ ಮಾಡಿರ್ತಕ್ಕಂಥದ್ದು ಒಬ್ಬ ರಾಜಕಾರಣಿ ಈ ಪ್ರಪಂಚದಲ್ಲಿ ಇದ್ರೆ ಅದು ಸೋನಿಯಾ ಗಾಂಧಿ. ಪ್ರಪಂಚದಲ್ಲಿ ಯಾರ ಅಧಿಕಾರವನ್ನು ಬಿಟ್ಕೊಡೋರು ಯಾರಿಲ್ಲ. ನೀವು ಬೇರೆ ಏನೇ ಹೇಳಿ ಅವರು ಟೀಕೆಗೆ ಭಯಪಟ್ಟು ಬಿಟ್ಟಿದ್ದಾರೆ. ಯಾರು ಈಗ ಪಂಚಾಯತ್ ಅಧ್ಯಕ್ಷ ಸ್ಥಾನವನ್ನು ಬಿಡುವಂತವ್ರು ಇಲ್ಲ. ಇದು ಪಕ್ಷ ಬಿಡ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷದ ಮಾತ್ರ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿದ್ದಲ್ಲ, ಎಲ್ಲ ನಮ್ಮ ಪಕ್ಷದವರು ಒತ್ತಡ ಮಾಡಿದ್ದಾರೆ ನೀವು ಪ್ರಧಾನಮಂತ್ರಿ ಆಗ್ಬೇಕು. ನೀವೆಲ್ಲ ನೋಡಿದೀವಿ. ಇವತ್ತು ರಾಜೀವ್ ಗಾಂಧಿ ಅವರು ದೇಶಕ್ಕಾಗಿ ಪ್ರಾಣ ಕೊಟ್ಟವರು, ಇಂದಿರಾ ಗಾಂಧಿ ಪ್ರಾಣ ಕೊಟ್ಟವರು. ಇನ್ನು ಕೋವಿಡ್ ವಿಚಾರವಾಗಿ ಮಾತನಾಡಿದವರು, ರಾಜ್ಯದಲ್ಲಿ ಕೋವಿಡ್ ನಿಯಂತ್ರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಬಾಯಿ ಮಾತಿನ ಉಪಚಾರದಿಂದಾಗಿ ಕೊರೋನಾ ನಿಯಂತ್ರಣವಾಗಲ್ಲ. ಉಸ್ತುವಾರಿ ಸಚಿವರು ಕೋವಿಡ್ ನಿಯಂತ್ರಿಸುವಲ್ಲಿ ಆಕ್ಟಿವ್ ಆಗಿಲ್ಲ. ಅಧಿಕಾರಿಗಳು, ಸಚಿವರು, ಶಾಸಕರ ನಡುವೆ ಸಮನ್ವಯ ಇಲ್ಲದಾಗಿದೆ. ನೈಟ್ ಕರ್ಫ್ಯೂ ಹಾಕಿ ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗಿದೆ. ಟ್ರಾಫಿಕ್ ಜಾಮ್ ಸಮಸ್ಯೆಯನ್ನ ಕೂಡಲೇ ಬಗೆಹರಿಸಬೇಕು. ಲಾಕ್ಡೌನ್ ಬಗ್ಗೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಚರ್ಚೆಯಾಗ್ತಾ ಇದೆ. ನೈಟ್ ಕರ್ಫ್ಯೂ ಹಾಕಿ ಡೇ ಟೈಮ್ ಜನರನ್ನ ಫ್ರೀ ಬಿಡ್ತಾರೆ. ಕೊರೋನಾ ಏನು ರಾತ್ರಿ ಸಮಯದಲ್ಲಿ ಮಾತ್ರ ಬರೋದಾ ಅಂತ ಮಾಜಿ ಸಚಿವ ಬಿ ರಮನಾಥ್ ರೈ ಪ್ರಶ್ನಿಸಿದ್ದಾರೆ. ವಾಹನ ತಪಾಸಣೆ ಮಾಡುವ ದೃಷ್ಟಿಯಿಂದ ಇಡೀ ರಸ್ತೆಯನ್ನ ಗಂಟೆಗಟ್ಟಲೆ ಬ್ಲಾಕ್ ಮಾಡಿರ್ತಕ್ಕಂಥದ್ದು ನಾನು ಕಂಡಿದ್ದೇನೆ. ನಾನು ಕೂಡ ರಸ್ತೆಯಲ್ಲಿ 1 ಗಂಟೆ ರಸ್ತೆ ಬ್ಲಾಕ್ ನಲ್ಲಿದ್ದೆ. 1 ಗಂಟೆ. ಏನಾದರೂ ತೀರ್ಮಾನ ಮಾಡುವಂಥದ್ದು, ಏನಾದರೂ ಸಮಸ್ಯೆ ಇದ್ರೆ ಅದನ್ನ ಬೇಗ ಅದನ್ನ ಸರಿಪಡಿಸಬೇಕು. ನಾನು ಆ ದಿವಸ ಆಸ್ಪತ್ರೆಗೆ ಹೋಗುವ ಪೇಷಂಟ್ಗಳಿದ್ದರು. 1 ಗಂಟೆ ನಿಂತರೆ ಏನಾಗ್ಬೋದು. ಆಸ್ಪತ್ರೆಗೆ ಪೇಷಂಟ್ಗಳಿಗೆ ವಿಶೇಷವಾದಂಥ ಅನುಕೂಲತೆಯನ್ನು ಕೂಡ ಮಾಡಬೇಕು. ವಿಶೇಷ ಅನುಕೂಲತೆಯನ್ನು ಮಾಡಬೇಕು. ಇದರಿಂದ ಕೊರೋನಾ ನಿಯಂತ್ರಣ ಆಗ್ತದೆ ಅಂತ ಹೇಳಿ ನನ್ನ ನಂಬಿಕೆ ಇಲ್ಲ. ಆದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂಥದ್ದಕ್ಕೆ ನನ್ನ ಸಹಮತ ಇದೆ. ಆದರೆ ಅದರಿಂದ ಜನಸಾಮಾನ್ಯರಿಗೆ ತೊಂದರೆ ಕೂಡ ಆಗಬಾರ್ದು. ಕೊರೋನಾ ಲಾಕ್ಡೌನ್ ಬಗ್ಗೆ ಚರ್ಚೆ ನಡೀತಿದೆ. ಕರ್ಫ್ಯೂ ಮಾಡ್ತಕ್ಕಂಥ ಚರ್ಚೆ ನಡೀತಿದೆ. ರಾತ್ರಿ ಹೊತ್ತು ಕರ್ಫ್ಯೂ ಮಾಡ್ತಾರೆ ಅಂತೇಳಿ ಅದರಲ್ಲೂ ಕೆಲವು ಜನರಿಗೆ ಗೊಂದಲ ಇದೆ. ಹಾಗಿದ್ರೆ ಕೊರೋನಾ ಬರೋದು ರಾತ್ರಿ ಮಾತ್ರವ ಅಂತ ಹೇಳುವಂತ ಪ್ರಶ್ನೆ ಕೆಲವರು ಕೇಳ್ತಾರೆ. ನಮ್ಮಲ್ಲಿ ಬಸ್ಸು ಪ್ರಯಾಣ ಮಾಡುವವರು ಕೂತ್ಕೊಂಡು ಹೋಗಿ ನಿಂತ್ಕೊಂಡು ಹೋಗಬಾರ್ದು ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಕೆಲವು ಜಿಜ್ಞಾಸೆಗಳಿದೆ. ಇದು ಪ್ರಾರಂಭದಲ್ಲಿ ಆಗಿರ್ತಕ್ಕಂಥ ಇಂತಹ ಅನೇಕ ವಿಷಯಗಳಿದೆ.